ಇಂಡಿಯಾ ಇಸ್ ವೆರಿ ಸಿಕ್ ಮ್ಯಾನ್. ಲೈಫೇ ಬೇಜಾರಾಗೋಗಿದೆ. ಬರೋ 15,000 ಸ್ಯಾಲ್ರಿಲಿ ಏನು ಮಾಡೋಕ್ಕೂ ಆಗಲ್ಲ. ಸುಮ್ಮನೆ ಈ ದೇಶ ಬಿಟ್ಟು ಹೋಗೋಣ ಅನಿಸುತ್ತೆ. ಮೊನ್ನೆ ತಾನೇ ಗಾಡಿ ಸಾಲದಲ್ಲಿ ತೊಗೊಂಡೆ. ನಮ್ಗೆ ಯಾರು ಆಪರ್ಚುನಿಟಿನೇ ಕೊಡೋಲ್ಲ. ಓದಿರೋ ವ್ಯಾಲ್ಯೂ ಇಲ್ಲ. ಬರೀ ಕರಪ್ಷನ್ನು, ಇನ್ಫ್ಲೂಯೆನ್ಸು, ಪಾಲಿಟಿಕ್ಸು. ಈ ದೇಶ ಉದ್ಧಾರ ಆಗಲ್ಲ. ವೇಸ್ಟ್ ಇಲ್ಲಿರೋದು. ಸರ್ ಒಂದು ನಿಮಿಷ ಸರ್, ನಾನು ನನ್ನ ಫ್ರೆಂಡ್ಸ್ ಎಲ್ಲ ಸೇರಿ ಒಂದು ಪ್ರಾಡಕ್ಟ್ ಕಂಡು ಹಿಡ್ತಿದ್ದೀವಿ. ಇದರಲ್ಲಿ ಅದ್ರ ಬಗ್ಗೆ ಎಲ್ಲ ವಿಷಯನೂ ಇದೆ. ದಯವಿಟ್ಟು ಒಂದು ಸತಿ ಮುಚ್ಕೊಂಡು ಹೋಗೋ ಕಡೆ. ಇಷ್ಟಿದೆ ಒಂದು ಸಿಗರೇಟು 15 ರೂಪಾಯಿ. ಇತರ ಎಷ್ಟೈತಿ ಒಂದು ದಿನಕ್ಕೆ? ಒಂದು 10 150 ರೂಪಾಯಿ. ಯಾರೋ ಬೇರೆ ದೇಶದ ಕಂಪ್ನಿ ಕೆಲಸ ಮಾಡ್ತಿದ್ಯಾ, 15,000 ಕೊಡ್ತಾರೆ ಅಂತ್ಯ. ಅವರು ನಿನ್ನ ಹತ್ರ 30,000 ಕೆಲಸ ಮಾಡಿಸ್ಕೊಂಡು 15,000 ಕೊಡ್ತಾರೆ. ಓಹ್, ಅದ್ರಲ್ಲಿ ಲೋನ್ ಬೇರೆ ತೀರಿಸ್ಬೇಕಲ್ಲ ನೀನು. ಆ ಗಾಡಿಗೆ 1.5 ಲಕ್ಷ ಖರ್ಚು ಮಾಡಿ ಶೋಕಿ ಮಾಡೋ ಬದಲು ಈ ನಿನ್ನ ದಿನ ಸಿಗೋ ದಮ್ ಫ್ರೆಂಡ್ಸ್ ಇದ್ದಾರಲ್ಲ, ಅವ್ರ ಜೊತೆ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡೋಕ್ಕಾಗಲ್ವಾ? ನಮ್ಗೆ ಯಾರೋ ಆಪರ್ಚುನಿಟಿ ಕೊಡ್ತಾರೆ ಅಂತ ಕಾಯೋ ಬದಲು ನಮಗೆ ನಾವೇ ಆಪರ್ಚುನಿಟಿ ಕ್ರಿಯೇಟ್ ಮಾಡ್ಕೋಬೇಕು ಬ್ರದರ್. ಮೇಲಿಂದ ಕೆಳಗೆ ನೋಡಿದ್ರೆ ಬರೀ ಬೇರೆ ದೇಶ ಪ್ರಾಡಕ್ಟೇ ಹಾಕಿದ್ಯಾ. ನಮ್ಮಂಥವ್ರು ಏನೋ ಕಷ್ಟಪಟ್ಟು ಮಾಡಿದ್ರೆ ಅದನ್ನು ಬೈತ್ಯ. ನಿನ್ನ ಕೈಲಿ ಕಿತ್ತು ಹಾಕಕ್ಕೆ ಆಗಲ್ಲ ಅಂದರೆ ಕಿತ್ತು ಹಾಕೋರ್ಗಾರು ಸಪೋರ್ಟ್ ಮಾಡು. ಏನೋ ಹೇಳ್ತಿದ್ದೆ, ಈ ದೇಶ ವೇಸ್ಟು ಅದು ಇದು ಅಂತ. ಏನು ಮಾಡಿದ್ದೀನಿ ಈ ದೇಶಕ್ಕೆ? ಯಾರೋ ಬಂದು ಸ್ವಚ್ಛ ಭಾರತ್ ಅಭಿಯಾನ ಅಂದರೆ ಒಂದು 3 ದಿನ ಮಾಡೋದು, ಆಮೇಲೆ ಸುಮ್ಮನಾಗೋದು. ಮೊದಲು ನಿನ್ನ ತಟ್ಟೆಯಲ್ಲಿ ಬಿದ್ದಿರೋ ನೊಣ ಎತ್ತು. ಅವ್ನು ನೋಡು, ಯಾರೋ ತಲೆ ಮೇಲೆ ಹೊಡೆದು ಕಾಸು ಮಾಡ್ತಾನೆ. ಇವ್ ನೋಡು, ಗಾಡಿ ತಳ್ಳಿ ರಾತ್ರಿ ಮನೆಗೆ ಹೋಗಿ 1 ಹೊತ್ತು ಹೆಂಡತಿ ಮಕ್ಳಿಗೆ ಊಟ ಹಾಕಕ್ಕೆ ಕಷ್ಟಪಡ್ತಾನೆ. ಇವರಿಬ್ರು ಮಾಡೋದು ದುಡ್ಡನ್ನೇ. ಅರೆ ಇಬ್ರಿಗೂ ಒಂದು ವ್ಯತ್ಯಾಸ ಇದೆ. ಏನಂತ ಗೊತ್ತಾ? ಮನುಷ್ಯತ್ವ. ಬ್ರದರ್, ನಮ್ಮಂಥವ್ರು ಕಂಫರ್ಟ್ ಝೋನ್ ಬಿಟ್ಟು ಕಷ್ಟಪಟ್ಟು ಏನಾದ್ರು ಮಾಡಿದ್ರೇನೆ ಈ ದೇಶಕ್ಕೆ ಮೆಟ್ಟಿರೋ ಕಾಯಿಲೆ ತೆಗಿಯೋಕ್ಕಾಗೋದು. ಆರು ಬ್ರದರ್, ನಿನ್ಗೆ ಈ ದೇಶದ ಮೇಲಿರೋ ಕಾಲೇಜು ನಂಗೆ ಇಷ್ಟ ಆಯಿತು. ನಾನು ನೀನು ಸೇರಿ ಒಂದು ಕಂಪ್ನಿ ಕಟ್ಟೋಣ. ನನ್ನ ಜೊತೆ ಬಾ. ಇದು ನನ್ನ ಕಾರ್ಡು. ನಾವಿಬ್ರು ಸೇರಿ ಕಷ್ಟಪಡೋಣ. ನಮ್ಮಿಬ್ರ ಕಷ್ಟಕ್ಕೆ ಪ್ರತಿಫಲ ಸಿಕ್ಕೇ ಸಿಗತ್ತೆ. 15,000 ಅಲ್ಲ, 15 ಲಕ್ಷ ದುಡಿಯೋಣ. ಓಪನ್ ಮಾಡೋಣ.